ಶ್ರೀ ಕ್ಷೇತ್ರ ಕುಡುಪಿನಲ್ಲಿ ನಾಗಬನದ ಜೀರ್ಣೋದ್ಧಾರ ಕಾಮಗಾರಿ ಪ್ರಗತಿಯಲ್ಲಿರುವುದರಿಂದ ನಾಗಬಿಂಬಗಳನ್ನು ಕೆರೆಯ ಬಳಿ ಇರುವಂತಹ ಮಂಟಪದಲ್ಲಿ ಇರಿಸಲಾಗಿದ್ದು ಅಲ್ಲಿಯೇ ನಾಗದೇವರಿಗೆ ಅಭಿಷೇಕ ಪೂಜೆಗಳು ನಡೆಯಲಿವೆ. ಸರ್ಕಾರದ ನಿರ್ದೇಶನದ ಪ್ರಕಾರ ಸರಳವಾಗಿ ನಾಗರ ಪಂಚಮಿಯನ್ನು ಆಚರಿಸಲಾಗುವುದು. ಸರ್ಕಾರದ ನಿಯಮಾವಳಿಗಳಂತೆ 10 ವರ್ಷಕ್ಕಿಂತ ಕಿರಿಯ ಮಕ್ಕಳು ಮತ್ತು 65 ವರ್ಷಕ್ಕಿಂತ ಹಿರಿಯರು ದೇವಾಲಯಕ್ಕೆ ಆಗಮಿಸಬಾರದು ಎಂದು ಸೂಚಿಸಲಾಗಿದೆ ಎಂದು ಕುಡುಪು ಕ್ಷೇತ್ರದ ಕೃಷ್ಣರಾಜ ತಂತ್ರೆ ತಿಳಿಸಿದ್ದಾರೆ. ನಮ್ಮ ಕುಡ್ಲ ವಾಹಿನಿಗೆ ಪ್ರತಿಕ್ರಿಯೆ ನೀಡಿದ ಅವರು, ವೈಯಕ್ತಿಕ ಸೇವೆಗಳನ್ನು ನಡೆಸಲು ಅವಕಾಶವಿದೆ. ಭಕ್ತರು ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸಿಕೊಂಡು ದೇವಾಲಯದಲ್ಲಿ ಗುಂಪಾಗಿ ಸೇರದೆ ಸಾರ್ವಜನಿಕ ಅಂತರವನ್ನು ಕಾಯ್ದುಕೊಂಡು ಸಹಕರಿಸಬೇಕು. ಭಕ್ತಾಭಿಮಾನಿಗಳು ಸೀಮಿತ ಸಂಖ್ಯೆಯಲ್ಲಿ ಸಿಯಾಳಗಳನ್ನು ಅರ್ಪಿಸಬೇಕಾಗಿ ವಿನಂತಿ. ಈ ಬಾರಿ ಅನ್ನದಾನ ವ್ಯವಸ್ಥೆ ಇರುವುದಿಲ್ಲ ಎಂದವರು ಹೇಳಿದ್ದಾರೆ. ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಕುಡುಪು ಇಲ್ಲಿ ನಾಗರ ಪಂಚಮಿ ಮಹೋತ್ಸವವು ಸರಳ ರೀತಿಯಲ್ಲಿ ಆಚರಿಸಲ್ಪಡುವುದು. ಶ್ರೀ ಕ್ಷೇತ್ರದಲ್ಲಿ ನಾಗಬನದ ಜೀರ್ಣೋದ್ಧಾರ ಕಾಮಗಾರಿ ಪ್ರಗತಿಯಲ್ಲಿರುವುದರಿಂದ ಶ್ರೀ ನಾಗಬನದಲ್ಲಿರುವಂತಹ ನಾಗದೇವರ ಬಿಂಬಗಳನ್ನು ಕೆರೆಯ ಬಳಿ ಇರುವಂತಹ ಮಂಟಪದಲ್ಲಿ ಸ್ಥಳಾಂತರಿಸಿ ಪ್ರತಿಷ್ಠಾಪಿಸಲಾಗಿದೆ. ಆದ್ದರಿಂದ ಭದ್ರಾ ಸರಸ್ವತಿ ತೀರ್ಥ ಸರೋವರದ ಬಳಿಯಲ್ಲಿರುವಂತಹ ಮಂಟಪದಲ್ಲಿ ನಾಗದೇವರಿಗೆ ಕ್ಷೀರಾಭಿಷೇಕ, ಸಿಯಾಳಾಭಿಷೇಕ ಇತ್ಯಾದಿಗಳು ನಡೆಯಲಿಕ್ಕಿದೆ. ಭಕ್ತಾದಿಗಳು ತಂದಿರುವಂತಹ ಎಳನೀರು ಮತ್ತು ಹಾಲು ಇತ್ಯಾದಿಗಳನ್ನು ಕೆರೆಯ ಬಳಿಯಲ್ಲಿಯೇ ಅರ್ಪಿಸಬೇಕಾಗಿ ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿಯವರು ವ್ಯವಸ್ಥೆ ಮಾಡಿದ್ದಾರೆ. ಅದಲ್ಲದೆ ಸರ್ಕಾರದ ನಿರ್ದೇಶನಾನುಸಾರ ವೈಯಕ್ತಿಕ ಸೇವೆಗಳನ್ನು ಶ್ರೀ ಕ್ಷೇತ್ರಕ್ಕೆ ಬಂದು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಅದಲ್ಲದೆ ಒಳಾಂಗಣದಲ್ಲಿ ಆಗಲಿ ನಾಗದೇವರ ಸಮೀಪದಲ್ಲಿ ಆಗಲಿ ಗುಂಪು ಗುಂಪಾಗಿ ಸೇರದೆ ಸಾರ್ವಜನಿಕ ಅಂತರವನ್ನು ಎಲ್ಲರೂ ಕಾಯ್ದುಕೊಳ್ಳಬೇಕು. ಅದೇ ರೀತಿ ಸರ್ಕಾರದ ನಿರ್ದೇಶನಾನುಸಾರ ಎಲ್ಲರೂ ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಬೇಕು. 10 ವರ್ಷಕ್ಕಿಂತ ಕೆಳಗಿನ ಮಕ್ಕಳು ಮತ್ತು 65 ವರ್ಷಕ್ಕಿಂತ ಹೆಚ್ಚಿನ ಪ್ರಾಯದ ಹಿರಿಯರು ದೇವಸ್ಥಾನಕ್ಕೆ ಬರದೆ ಮನೆಯಲ್ಲಿ ಪ್ರಾರ್ಥನೆ ಮಾಡಿದರೆ ಒಳಿತು. ಅದಲ್ಲದೆ ಶ್ರೀ ಕ್ಷೇತ್ರದಲ್ಲಿ ಎಂದಿನಂತೆ ನಡೆಯುವಂತಹ ಅನ್ನ ಸಂತರ್ಪಣಾ ಕಾರ್ಯಕ್ರಮವು ಜರುಗುವುದಿಲ್ಲ. ಸಾರ್ವಜನಿಕ ಅಂತರವನ್ನು ಕಾಯ್ದುಕೊಳ್ಳುವ ದೃಷ್ಟಿಯಲ್ಲಿ ಅನ್ನ ಸಂತರ್ಪಣಾ ಸೇವೆಯನ್ನು ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿಯವರು ರದ್ದುಗೊಳಿಸಿದ್ದಾರೆ. ಸರಳವಾಗಿ ನಡೆಯುವಂತಹ ಈ ನಾಗರ ಪಂಚಮಿ ಆಚರಣೆಯಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಸಾರ್ವಜನಿಕ ಅಂತರವನ್ನು ಹಾಗೆಯೇ ಸರ್ಕಾರದ ನಿಯಮಾವಳಿಗಳನ್ನು ಪಾಲಿಸಿಕೊಂಡು ದೇವರ ಅನುಗ್ರಹಕ್ಕೆ ಪಾತ್ರರಾಗೋಣ ಎಂಬುದಾಗಿ ಹೇಳಲಿಕ್ಕೆ ಇಚ್ಛಿಸ್ತೇನೆ.